ಆಯ್ತಾ? ಯಾ ಏನು ಇಂಗ್ಲೀಷು? ಎಲ್ಲಿದ್ಯಾ? ಮನೇಲಿ. ನಿಂಗೊಂದೇನೋ ಹೇಳ್ಬೇಕಿತ್ತು. ಏನಾಯ್ತು? ಅದೇ ಸಂಜೆ ಸಂಜೆ. ನಾನು ನೀನು ಹಂಗೆ ಬಂದ್ವಲ್ಲಪ್ಪ ಬಸ್ ಸ್ಟ್ಯಾಂಡ್ ಹೋಗೋಣ ಅಂತ. ಅವಾಗ ಜೊತೆಲಿ ಬರೋದು ನೋಡಿ ನಮ್ ಪಕ್ಕದ ಮನೆ ಆಂಟಿ ನೋಡ್ಬಿಟ್ಟಿದ್ದಾರೆ. ಪಕ್ಕದ ಮನೆ ಆಂಟಿನಾ? ಹಾ, ಏನಾಯ್ತು ಇವಾಗ? ನೋಡ್ಬಿಟ್ಟು ನಾವ್ ಅಮ್ಮಂಗೆ ಹೇಳ್ಬಿಟ್ಟಿದ್ದಾರೆ. ಏನಂತ ಹೇಳೋರೆ? ನಾವ್ ಅಮ್ಮಂಗೆ ಹೇಳ್ಬಿಟ್ಟೈತೆ. ಹ್ಮ್ ಮನೇಲಿ ಯಾರು 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 ಅಂತ ಕೇಳ್ತಿದ್ದಾರೆ. ನಾನ್ ನನ್ ಫ್ರೆಂಡ್ ಜೊತೆ ಏನಕ್ಕೆ ಹಂಗೆ ಅಷ್ಟೊಂದ್ ಕೈ ಇಟ್ಕೊಂಡು ಓಡಾಡ್ತಾರ? ಫ್ರೆಂಡ್ ಆದ್ರೆ ಅಷ್ಟೊಂದ್ ಕ್ಲೋಸ್ ಆಗಿ ಓಡಾಡ್ತಾರ ಅಂತ ಅಂತಿದ್ದಾರೆ. ಆಂಟಿಗೆ ಏನಂತೆ ಹೊಟ್ಟೆ ಉರಿ? ಯಾರಿಗ್ ಗೊತ್ತು? ಅಯ್ಯೋ, ಹೋಗ್ಲಿ ಬಿಡು, ಯಾವತ್ತೋ ಗೊತ್ತಾಗೋದು. ಇವತ್ತು ಗೊತ್ತಾದ್ರೆ ನಾನೇ ನಂಗೆ ಹೇಳ್ತೀನ? ಬಿಡು ಆಯ್ತು, ಯಾವತ್ತೋ ಗೊತ್ತಾಗೋದು ಇವತ್ತೇ ಗೊತ್ತಾಗುತ್ತೆ ಅಷ್ಟೇ, ಇನ್ನೇನಾಗುತ್ತೆ. ಆದ್ರೂ ಮನೆಯವ್ರ ಮುಂದೆ ಎಷ್ಟು ಒಂಥರ ಅವಮಾನ ಆದಂಗ ಆಗುತ್ತೆ ಗೊತ್ತಾ? ಹೇಳು, ಬಿಡ್ಸಿ ಹೇಳು, ಇಲ್ಲ ಅಂದ್ರೆ ನಿಜ ಹೇಳು, ಮುಂದಕ್ಕೆ ಏನಾಗುತ್ತೋ ನೋಡ್ಕೊಳ್ಳೋಣ. ನಾನ್ ಹೇಳೋದು ಅಂದ್ರೆ ಪಕ್ಕದ ಮನೆ ಆಂಟಿ ಅವ್ರ ಮಗ್ಳು ಕೂಡ ಅವ್ನು ಇವನ್ ಜೊತೆ ನಾನಾದ್ರೂ ಒಬ್ಬನ ಜೊತೆ ನಿನ್ ಜೊತೆ ಓಡಾಡ್ತೀನಿ, ಅವಳಾದ್ರೆ ಈ ಒಬ್ರಿಬ್ರು ಜೊತೆ ಎಲ್ಲ ಓಡಾಡ್ತಿರ್ತಾಳೆ. ನಾನು ಎಷ್ಟೊಂದ್ಸತಿ ನೋಡಿ ನಾನೇನೋ ಅವ್ರ ಅಮ್ಮಂಗ್ ಹೋಗಿ ಹಂಗೆ ಹೇಳಿದೀನ? ಏನೋ ಬಿಡು, ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ಬಾರ್ದು. ಏನೇ ಆಗ್ಲಿ, ಅರ್ಧ ಈ ಪಕ್ಕದ ಮನೆಯವರು ಅವರು ಇವ್ರು ಇದರಿಂದಾನೇ ಹಾಳಾಗೋಗೋದು. ಜನರು ಹೇಳ್ತಾರಲ್ಲ, 4 ಜನ ನೋಡಿದ್ರೆ ಏನ್ ಅನ್ಕೊಂತಾರೋ ಅಂತ. ಆ 4 ಜನರಲ್ಲಿ ನಮ್ ಪಕ್ಕದ ಮನೆ ಆಂಟಿನೇ ಫಸ್ಟ್ನೇ ಅವಳು. ಹೋಗ್ಲಿ ಬಿಡು ಆಯ್ತು, ಆಂಟಿಗೆ ಹಿಂಗ್ ಬೈತಿದ್ಯಾ? ಮತ್ತೆ ಕಾಮನ್ ಸೆನ್ಸ್ ಇರಲ್ವಾ ಅವ್ರಿಗೆ? ಏನಕ್ ಬೇಕು ಅವ್ರಿಗೆ? ಇವಾಗ ನಮ್ಮ ಅಪ್ಪ ಕೇಳ್ತಿರೋದು ನಾನು ಏನಂತ ಹೇಳ್ಬೇಕು ಹೇಳಿ? ಯಾಕೆ ಕೈ ಹಿಡ್ಕೊ ಬರ್ತಿರ್ಲಿಲ್ಲಪ್ಪ? ಫ್ರೆಂಡು ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ನಲ್ಲ, ಜೊತೆಲಿ ಬಂದ ಅಂತ ಒಂದ್ಸಲ ಹೇಳು. ಅವಾಗಿಂದ ನಾನು ಅದನ್ನೇ ಹೇಳ್ಕೊಂಡ್ ಬಂದಿದ್ದು ಇಲ್ಲಿವರೆಗೂ. ಇವಾಗ ಗುರುವಾರ ಬೇರೆ ಅಲ್ವಾ, ದೇವಸ್ಥಾನಕ್ ಹೋಗಿ ಬರ್ತೀನಿ ಅಂತ ಅಂದು ಹೋಗಿದ್ದಾರೆ. ಮೊಬೈಲ್ ಎಲ್ಲ ಇಸ್ಕೊಂಡಿದ್ರು ನಂದು ಚೆಕ್ ಮಾಡಕ್ಕೆ. ನಿನ್ನೆಮ್ನ ಚೇಂಜ್ ಮಾಡ್ಬಿಟ್ಟಿದ್ದೆ.